ಕಳೆದ ವಾರ ತೊಕ್ಕೊಟ್ಟಿನಲ್ಲಿ ಬೀಫ್ ಸ್ಟಾಲ್ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯೊಬ್ಬನನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ನೀಡಿದರು. ತೊಕ್ಕೊಟ್ಟು ಒಳಪೇಟೆ ನಿವಾಸಿ ನಾಗರಾಜ ಬಂಧಿತ ಆರೋಪಿ. ಈತ ಬಾಡಿಗೆ ಮನೆ ಮಾಡಿಕೊಂಡಿದ್ದು ತಾಯಿಯ ಜೊತೆಗೆ ವಾಸವಿದ್ದ ಅಂತ ಕಮಿಷನರ್ ಮಾಹಿತಿ ನೀಡಿದ್ದಾರೆ. ಆರೋಪಿ ನಾಗರಾಜ ತೊಕ್ಕೊಟ್ಟಿನ ಬೀಫ್ ಸ್ಟಾಲ್ನಿಂದ ಹಲವು ಬಾರಿ ಮಾಂಸ ಖರೀದಿಸಿ ತನ್ನ ಸ್ನೇಹಿತನ ಮನೆಯಲ್ಲಿ ಅಡುಗೆ ಮಾಡಿ ಸೇವಿಸಿದ್ದ. ಈ ಹಿಂದೆ ಮಾಂಸದಂಗಡಿ ಮಾಲಕರಲ್ಲಿ ನಿಗದಿತ ಬೆಲೆಗಿಂತ ಅಧಿಕ ಮಾಂಸ ನೀಡುವಂತೆ ಒತ್ತಾಯಿಸಿದ್ದ. ಈ ವೇಳೆ ಹಣ ಕೊಟ್ಟಷ್ಟೇ ಮಾಂಸ ನೀಡುವುದು, ಹೆಚ್ಚುವರಿ ಕೊಡುವುದಕ್ಕಾಗುವುದಿಲ್ಲ ಅಂತ ಅಂಗಡಿಯಾತ ಹೇಳಿದ್ದ. ಇದರಿಂದ ಕೋಪಗೊಂಡು ಆರೋಪಿ ದುಷ್ಕೃತ್ಯ ಎಸಗಿದ್ದಾನೆ ಅಂತ ಮಾಹಿತಿ ನೀಡಿದ್ರು. ನಾಗರಾಜ್ ಅಂತ 39 ವರ್ಷ, ಅವನು ವಿಠೋಬಾ ಭಜನಾ ಮಂದಿರ ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾನೆ. ಒಳಪೇಟೆ ತೊಕ್ಕೊಟ್ಟು ಉಳ್ಳಾಳ ಈ ಒಂದು ಭಾಗದಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಅವನು ಬೇಸಿಕಲಿ ಕಬ್ಬಿಣದ ಕೆಲಸ ಮಾಡುವಂಥದ್ದು ಮತ್ತು ಕೂಲಿ ಕೆಲಸ ಮಾಡುವಂಥದ್ದು ಮಾಡ್ತಾನೆ. ಅವನ ಸ್ನೇಹಿತ ಒಬ್ಬ ಲತೀಫ್ ಅವರ ಮನೆಯಲ್ಲಿ ಈತ ಸುಮಾರು ಒಂದು ವಾರದಿಂದ ಈ ಅಂಗಡಿಗಳಿಂದಲೇ ಮಾಂಸವನ್ನು ತಗೊಂಡೋಗಿ ಅಲ್ಲಿ ಮಾಡ್ಕೊಂಡು ತಿಂದಿರ್ತಾನೆ. ಅದು ತಗೋಬೇಕಾದ್ರೆ 300 ರೂಪಾಯಿ ಮಾಂಸ ತೊಗೊಂಡಿರ್ತಾನೆ. ಆ ಮಾಂಸಕ್ಕೆ ಇನ್ನು ಬೇರೆ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಡಿ ಪಾರ್ಟ್ಸ್ ಅಂತೆಲ್ಲ ಕೇಳಿರ್ತಾರೆ. ಅವ್ರು ಬೈಕ್ ಕಳಿಸ್ಬಿಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಅವನು ನನಗೆ ಅವಮಾನ ಮಾಡಿದ್ರು ಅಂತಂದು ಮನಸ್ಸಿಗೆ ಹಚ್ಕೊಂಡು ಅಲ್ಲೇ ಉಳ್ಳಾಳದಲ್ಲಿ ಇರುವಂಥ ಒಂದು ಅಂಗಡಿಯಲ್ಲಿ ಸೀಮೆಣ್ಣನ್ನು ಕೂಡ ಕೊಂಡುಕೊಂಡು ಅವತ್ತು ರಾತ್ರಿ ಸುಮಾರು 11 ಗಂಟೆ ಸಮಯದಲ್ಲಿ ಅಲ್ಲಿ ಹೋಗ್ಬಿಟ್ಟು ಆ ಸೀಮೆಣ್ಣೆ ಮತ್ತು ಬೆಂಕಿಪಟ್ಟಣ ಎಲ್ಲ ರೈಲ್ವೆ ಸ್ಟೇಷನ್ ಅಂತ ಇಟ್ಟು ಬರ್ತಾನೆ. ಸ್ವಲ್ಪ ಸಮಯದ ನಂತರ ಸುಮಾರು 1:30 ಸಮಯದಲ್ಲಿ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ 3 ಅಂಗಡಿಗಳಿಗೆ ಸೀಮೆಣ್ಣೆನ ಎತ್ಬಿಟ್ಟು ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾನೆ. ಮತ್ತು ಕೃತ್ಯ ನಡೆದ ಮೇಲೆ ಅದು ಬೆಂಕಿ ಕ್ಯಾಚ್ ಹಾಕ್ಬಿಟ್ಟು ಅಲ್ಲಿ ಸ್ವಲ್ಪ ಬರ್ನ್ ಆಗಿದೆ ಅಂತ ರಿಯಲೈಸ್ ಆದಮೇಲೆ ಇಮಿಡಿಯೇಟಾಗಿ ಮನೆಗೆ ವಾಪಸ್ ಬಂದು ನನ್ನ ತಾಯಿಗೆ ಹೇಳಿರ್ತಾನೆ ಈ ಥರ ಒಂದು ಕೃತ್ಯ ಮಾಡ್ಕೊಂಡಿದ್ದೀನಿ ಅಂತ. ಆಕೆ ಬೈದು ನೀನು ಕುಡಿದ ನಿಷೇಧದಲ್ಲಿ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಬಿಟ್ಟಿರ್ತಾಳೆ. ಈ ವ್ಯಕ್ತಿ ಅಲ್ಲೇ ಒಳಪೇಟೆ ನಿವಾಸಿಯಾಗಿದ್ದಾರೆ. ಮತ್ತು ವಿರುದ್ಧ ಸುದ್ದಿಗೋಷ್ಠಿಯಲ್ಲಿ ಡಿಸಿಪಿ ಹರಿರಾಮ್ ಶಂಕರ್ ಜೊತೆಗಿದ್ರು.